ಈ ಫ್ರೆಂಡ್ ನೋಡಿ, ಫ್ರೆಂಡ್ ಸಿಕ್ಕಿತ್ತು. ಫ್ರೆಂಡ್ ಇವತ್ತು ಕ್ಯಾಮರಾಮ್ಯಾನ್ ಪ್ರೀತೇಶ್ ಆಯ್ತಾ. ನೋಡಿ ಇದನ್ನ ಇಟ್ಕೊಂಡು ಹೀಗೆ ಮಾಡಿ ಫ್ರೆಂಡ್ಸ್ ಹೀಗೆ ತೋರಿಸಿ ಕಂಬಳಿ ಉಳಾಕ ಇದು ತಿಂದು ಕೂಡ ಆಯ್ತು ಇವತ್ತು. ಇವನ್ ನೋಡಿ ಪ್ಯಾಷನ್ ಫ್ರೂಟ್ ಆಗಿದೆ ಇಲ್ಲಿ ನೋಡಿ, ಕಾಣ್ತಾ ಉಂಟಾ? ಉಪಯೋಗ ಇದನ್ನು ಐಸ್ ಕ್ರೀಮ್ ಮಾಡುವಾಗ ಉಪಯೋಗಿಸ್ತಾರೆ. ಎಲ್ಲರೂ ಶರುಣ್ ಮೇಲ್ವೀರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಚಿಕ್ಕಮ್ಮನ ಮನೆಗೆ ಹೊರಟಿದ್ದೇವೆ. ಗೆಟ್ ಟುಗೆದರ್ ಇದೆ ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಎಲ್ಲರ ಮನೇಲಿ ಒಂದೊಂದು ದಿನ ಗೆಟ್ ಟುಗೆದರ್ ಆಗ್ತಾ ಉಂಟು. ನನ್ನ ಮನೆಯಲ್ಲಿ ಕೂಡ ಆಯಿತು, ಈಗ ಚಿಕ್ಕಮ್ಮನ ಮನೆಯಲ್ಲಿ. ಸೊ ಹಾಗೆ ಹೊರಟಿದ್ದೇವೆ. ನಾವು ಗೆಟ್ ಟುಗೆದರ್ ಹೇಳೋದು ಅಂತ ಮಾತ್ರ, ಊಟ ಮಾಡಿ ಸ್ವಲ್ಪ ಮಾತಾಡಿ ತೋಟ ಸುತ್ತಲಿಕ್ಕೆ ಹೋಗೋದಿದೆ ಆಯಿತು ನಮ್ಮ ಫ್ಯಾಮಿಲಿ ಅವಸ್ಥೆ. ಆದರೂ ಕೂಡ ಖುಷಿ ಆಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ. ಎಲ್ಲರೂ ಸಿಗೋದು ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ, ಕೆಲವೊಂದು ಸಲ 3 ವರ್ಷಕ್ಕೊಂದ್ಸಲ ಕೂಡ ಆಗಿಬಿಡುತ್ತೆ. ಆದರೂ ಸಿಗುವಾಗ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ತುಂಬಾ ಖುಷಿಯಾಗುತ್ತಲ್ಲ. ಸೊ ಇವತ್ತಿನ ದಿನ ನಾನು ಹೇಗೆ ಸ್ಪೆಂಡ್ ಮಾಡಿದೆ ಅಂತ ಬನ್ನಿ ವಿಡಿಯೋದಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ಕೈ ನೋಡಿ ಬ್ಯೂಟಿಫುಲ್. ಇಲ್ಲಿ ನೋಡಿ ಈ ಸೈಡ್ ಕೂಡ ಅಷ್ಟೇ, ಇಲ್ಲಿ ಎಂತ ಕಾಣ್ತಾ ಉಂಟು ಗೊತ್ತಿಲ್ಲ ನಿಮಗೆ. ನೋಡಿ ಇಲ್ಲಿ ಕೆಂಪರಿವೆ, ಬಸಳೆ ಎಲ್ಲ ಉಂಟು. ಅದು ಬಸಳೆ ನೋಡಿ ಹೇಗೆ ಇದು ಮಾಡಿದಾರಂತ, ನೈಸ್ ಅಲ್ವಾ? ನೋಡಿ ಅದು ಬಸಳೆ ಕೆಂಪರಿವೆ. ನಮಗೆ ಸಿಕ್ಕಿದೆ, ತಗೊಂಡೋಗುವ, ಕೊಡುವಾರ? ನಮಗೆ ಸ್ವಲ್ಪ ಕೊಂಡ್ರೆ ಸಾಕು ಆಕ್ಚುಲಿ. ಇಲ್ಲಿ ನೋಡಿ ಇದು ಬಸಳೆ ಮತ್ತು ಇದು ಬಸಳೆ, ಆಚೆದು ಅಲಸಂಡೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಹಾಕಿದ್ದಾರೆ ಅಷ್ಟೇ. ಇದು ಅದೆಂತ ತೊಂಡೆಕಾಯ್ದು ಬಳ್ಳಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಹೋಗುವ. ಈಗೆಲ್ಲ ನೋಡ್ಲಿಕ್ಕೆ ಸಿಕ್ಕಿದ್ರೆ ವೆಹಿಕಲ್ ಸ್ಟಾಪ್ ಮಾಡಿ ನೋಡು. ನಂಗೂ ಇಷ್ಟ, ಅಪ್ಪನಿಗೂ ಇಷ್ಟ, ಮಮ್ಮಿಗೂ ಇಷ್ಟ. ಹಾಗೆ ರೇಲಿ ಅಲ್ಲ ನೋಡ್ಲಿಕ್ಕೆ ಸಿಗುದು. ಕೃಷಿ ಎಲ್ಲ ತುಂಬಾ ಖುಷಿ ಆಗ್ತದೆ. ನೇಚರ್ ನೋಡಿ ಬ್ಯೂಟಿಫುಲ್ ಅಲ್ಲ. ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ ನೋಡಿ, ಎಲ್ಲ ಉದ್ದ ಮನುಷ್ಯರು. ಅತೃಪ್ತ ಆತ್ಮ ತರ ಇದ್ದಾರೆ ನೋಡಿ. ಅವರೆಲ್ಲ ಚಿಕ್ಕಮ್ಮಂದಿರು. ಇವರ ನೋಡಿರ್ತೀರಾ, ಇವರ ಇನ್ನೊಂದು ಚಿಕ್ಕಮ್ಮ. ಮತ್ತೆ ಒಳಗಡೆ ಯಾರಿದ್ದಾರೆ? ಇವನ್ ಕಸಿನ್ ನೋಡಿ, ಇನ್ನೊಂದು ಕಸಿನ್. ನನ್ನ ಮುಖ ನೋಡಿ, ನೋಡಿ. ಇವರು ನನ್ನ ಮಮ್ಮಿಯ ತಂಗಿ, ಸಿಸ್ಟರ್ ಇಗ್ನೇಷಿಯಾ ಮೌಸಿ. ಇವರು ನೋಡಿ, ಇನ್ನು ಕೂಡ ಇವರಿಗೆ ಕರಿಲ್ಲ, ಸುಮ್ಮನೆ ಬರೋದು. ಇವರು ಕೂಡ ಮಮ್ಮಿದು ತಂಗಿ. ಹೌದು, ನಾನ್ ತಂದದ್ದು ಎಲ್ಲರಿಗೆ. ಇವರು ಗೊತ್ತುಂಟಲ್ಲ, ಇವರು ದಿ ಫೇಮಸ್ ರೀಟಾ ಬಾಯ್. ಮತ್ತೆ ಯಾರಿದ್ದಾರೆ, ಯಾರು ಕಾಣ್ತೀವಿ? ಅಪ್ಪನ ಹತ್ರ ಹೋಗುದು ಬೇಡ, ಈಗ ಪುನಃ ಬೈಗೊಳ ತಿನ್ಬೇಕು ನಾನು. ಮತ್ತೆ ಎಂತ ಸ್ಪೆಷಲ್ ಎಂತ ನೀವು ಮಾತಾಡ್ಬೇಕು. ನೀವು ತೋರಿಸಿ, ನಾನು ವಿಡಿಯೋ ಮಾಡ್ತೇನೆ. ಇವರ ಸ್ಪೆಷಲ್ ಹೇಳ್ತಾರೆ, ಎಂತಂತ ಹೇಳ್ಬೇಕು ನನಗೆ, ಹಾಗೆ ಆಗುದಿಲ್ಲ. ಇದು ರೈಸ್. ಈಗ ಹೇಳಿ ಎಂತ ಅಂತ. ಇದು ಮಟನ್ ಸ್ಟೂ. ಓಕೆ. ಪೋಕ್ ರೋಸ್ಟ್. ಓಕೆ. ಫ್ರೂಟ್ ಸಲಾಡ್. ಓಕೆ. ಮನೋಲಿ ಸುಕ್ಕ. ಓಕೆ. ರೈಸ್. ಸಾರು. ಪಿಕ್ಕಲ್ ಖಾಲಿ ಮಾಡಿ ಇಟ್ಟಿದ್ದಾರೆ, ನಂಗೆ ಇಡ್ಲಿಲ್ಲ ನೋಡಿ. ಪಿಕ್ಕಲ್ ಖಾಲಿ, ಸೇಮಿಗೆ ಉಂಟು. ಅಂಕಲ್ ಮಾಡಿದ್ದ ಎಲ್ಲ ಲೇಟ್ ಅವರು ತೊಳೆದಿಟ್ಟದ ಅಂತ. ಓ, ಪಿಕ್ಕಲ್ ಮೈ ಪ್ಲೇಟ್. ಇವನು ನನ್ನ ಚಿಕ್ಕ ಕಸಿನ್ ಅಂದ್ರೆ ಇವನೊಬ್ಬನೇ. ಇವನ್ ನೋಡಿ, ಇವನ್ನ ನೋಡಿರ್ತೀರ ದೈಜಿ ವರ್ಲ್ಡ್ ಅಲ್ಲಿ ಎಲ್ಲ. ಸೇನೋ talk. I am coming on Daiji World, so please support. What is the name of the show? GTV Gitara, you can get it live on Daiji World. Daiji World. Yeah. It is also available on Daiji World YouTube channel also. You can see him. It's Pritesh Saldana. ಇವನ್ ನೋಡಿ, ಜಿಗಿಬಿ ಗಿತಾರ ರಿಯಾಲಿಟಿ ಶೋ ಉಂಟಲ್ಲ, ಸಿಂಗಿಂಗ್ ರಿಯಾಲಿಟಿ ಶೋ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಆಲ್ ದ ಬೆಸ್ಟ್. Thank you very much. From all my viewers, all the best to you. Okay. ಎಂತ ಇದು? ಬಾಳೆಕಾಯಿ ಪಲ್ಯ ಮಾಡಲಿಕ್ಕೆ.
ನಂಗೊಂದು ಸಿಕ್ಕಿತ್ತು, ಅವರಿಗೊಂದು ಸಿಕ್ಕಿತ್ತು, ಎಲ್ಲರಿಗೆ ನೋಡಿ. ಆಯ್ತಾ? ಸುಕ್ಕ ಮಾಡುದು. ನೆಕ್ಸ್ಟ್ ನಾನು ಇವರ ಮನೆಗೆ ಹೋಗುದು ಆಯ್ತಾ. ಇವರು ಒಳ್ಳೆ ಕುಕ್ ಮಾಡ್ತಾರೆ. ನೆಕ್ಸ್ಟ್ ಇವರ ಮನೆಗೆ ಹೋಗುದು. ಹಾ, ಫ್ರೈ ಮಾಡ್ಬೋದು ಕಬಾಬ್ ತರ. ಕಬಾಬ್ ಪೌಡರ್ ಹಾಕಿದ್ರೆ ಒಳ್ಳೇದಾಗ್ತದೆ. ಫಿಶ್ ಫ್ರೈ ಮಸಾಲ ಕೂಡ ಹಾಕ್ಬೋದು. ರವಾ ಫ್ರೈ ಮಾಡಿದ್ರಂತೂ ಬೊಂಬಾಟ. ಪ್ಯಾಷನ್ ಫ್ರೂಟ್ ಆಗಿದೆ ಇಲ್ಲಿ ನೋಡಿ, ಕಾಣ್ತಾ ಉಂಟಾ? ಒಂದೇ ಬೇರೆ ಇಲ್ವಾ? ಸ್ವಲ್ಪ ಈ ವೆದರಿಗೆ ಉಂಟಲ್ಲ, ಜ್ವರ ಶೀತ ಎಲ್ಲ ಆಗಿದೆ, ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ನೋಡಿ. ಪವರ್ ಬ್ಯಾಂಕ್ ಇಟ್ಟು ಇಲ್ಲಿ ಕನೆಕ್ಟ್ ಉಂಟು ವೈರ್. ಪವರ್ ಬ್ಯಾಂಕ್ ಇಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ. ಎಷ್ಟು ಜನ ಇದ್ರಿ ಇವತ್ತು ಒಟ್ಟಿಗೆ ಊಟಕ್ಕೆ? 30? ನಿಯರ್ಲಿ 30. ನಮಗೆ ಸ್ವಲ್ಪ ಕೆಲಸ ಇತ್ತು, ಹಾಗೆ ನಾನು ಅಪ್ಪ ಅಮ್ಮ ಸ್ವಲ್ಪ ಲೇಟ್ ಬಂದ್ವಿ. ಇಲ್ಲಿ ಬರುವಾಗ ಎಲ್ಲರದ್ದು ಊಟ ಆಗಿದೆ, ನಾವೀಗ ಊಟ ಮಾಡಿದ್ವಿ. ಇವನ್ ಕಾಯ್ತಿದ್ದ ಆಯ್ತಾ, ಇವನ್ ಕಾಯ್ತಿದ್ದ ನಮಗೆ ಊಟ ಮಾಡಲಿಕ್ಕೆ. ಮತ್ತೆ ವಿಶೇಷ ಇಲ್ಲ. ಎಂತ ಇಲ್ವಾ? ಸ್ಟಾರ್ ಫ್ರೂಟ್ ತೆಗಿವಾ 2? ನನಗೆ ಸ್ಟಾರ್ ಫ್ರೂಟ್ ಬೇಕು. ಅದಕ್ಕೋಸ್ಕರ ಸ್ಟಾರ್ ಫ್ರೂಟ್ ತೆಗೆದು ಬಂದ ನೋಡಿ. ಥ್ಯಾಂಕ್ ಯು. ಅದು ಹಾಳಾಗಿದೆ, ನಂಗೆ ಇದು ಬೇಕು. ಇದು ಕಷಾಯ ಮಾಡಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಅದು ಇವನಿಗೆ ಕೊಡು. ಇವನಿಗೆ ಕನ್ನಡ ಬರೋದಿಲ್ಲ. ಈಸ್ ಫ್ರಮ್ ಬಾಂಬೆ. ಕನ್ನಡ ಬೇಕು. ಎಲ್ಲರೂ ಶರುಣ್ ಮೆಲ್ವಿರಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾ, ಅದು ಆಕ್ಚುಲಿ ಸ್ಟಾರ್ ಫ್ರೂಟ್ ಉಂಟಲ್ಲ, ಹೆಲ್ತ್ಗೆ ಒಳ್ಳೇದು. ಹೆಲ್ತ್ ಬೆನಿಫಿಟ್ಸ್ ತುಂಬ ಉಂಟು. ಅದ್ರ ಜೊತೆಗೆ ಎಂತ ಸ್ವಲ್ಪ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಹಾಕಿ ತಿಂದರೆ ಬೊಂಬಾಟಾಗಿರುತ್ತೆ. ಇಲ್ಲಿ ಒಂದು ಓಪನ್ ವೆಲ್ ಉಂಟು, ತುಂಬ ಫೇಮಸ್. ಯಾಕೆಂದರೆ ಅದರಲ್ಲಿ ಫಿಶ್ ಟಾಟೈಸ್ ಆಮೆ ಇರ್ತಾರಲ್ಲ ಅದೆಲ್ಲ ಇತ್ತು. ಎಲ್ಲರೂ ವಾಪಸ್ ಬರುದು. ಮೆಲ್ಲ, ನೀನು ಬೀಳ್ಬೇಡ ಹೋಗಿ. ಹೇಳಿ ಎಂತಾಯ್ತು? ಎಂತ ಟಾಟೈಸ್ ಉಂಟಾ? ಟಾಟೈಸ್ ಉಂಟು ಮತ್ತೆ ನೋಡಿ ಇಷ್ಟೇ. ಇಲ್ಲೇ ನೀರು, ಅದಕ್ಕೆ ನೋಡಿ ಅಡಿಕೆ ಮರ ಎಲ್ಲ ಬಿದ್ದಿದೆ. ಇಲ್ಲಿ ಒಂದು ಬಿದ್ದಿದೆ, ಅಲ್ಲಿ ಒಂದು ಬಿದ್ದಿದೆ. ಅದು ಬಿದ್ದದಲ್ಲ, ಮತ್ತೆ ಅದು ಅದಕ್ಕೆ ಇಟ್ಟದ್ದು ಸಪೋರ್ಟಿಗೆ ನೆಟ್ಟಿಗೆ ಮೇಲೆ. ಫ್ರಾಗ್ ಉಂಟಲ್ಲ ಅಲ್ಲಿ. ಹೌದು, ಫ್ರಾಗ್ ಉಂಟು. ಇವನು ಬಾವಿ ಹತ್ರ ಬಂದ ಐಸ್ ಕ್ರೀಮ್ ತಿನ್ನೋದು ನೋಡಿ. ಕಸಿನ್ಸ್ ಎಲ್ಲ ವಿಚಿತ್ರದವರು. ನೀವೊಂದು ಎಂತ ನೀವೊಂದು ಓಲ್ಡ್ ವಿಡಿಯೋ ನೋಡಿದ್ದೀರಾ? ADD ಅಂತದ್ದು, ಅದಿಲ್ಲೇ ಇವರ ಮನೆ ನೋಡಿ. ಇವರಲ್ಲಿ ನೋಡಿ, ಇವರ ಮನೆ. ಎಂತ ಇದೊಂದು ಆಯುರ್ವೇದಿಕ್ ಮೆಡಿಸಿನ್, ಅಗ್ರಫಳ ಹೇಳುದಲ್ಲ. ಇದು ಅಗ್ರಫಳ ಅಂತ ಹೇಳ್ತಾರೆ. ಕೊಂಕಣಿಯಲ್ಲಿ ಅಗ್ರಫಳ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿರ್ಬೋದು. ಇದು ಗಂಟಲು ನೋವಾದ್ರೆ ಇದರ ಕಷಾಯ ಬೇರಿದ್ದಲ್ಲ, ಅದರದ್ದು ಬೇರು ತೆಗೆದು ಚಂದ ಮಾಡಿ ಕ್ಲೀನ್ ಮಾಡಿ ಅದರದ್ದು ಕಷಾಯ ಮಾಡಿ ನಂಗೆ ಅಮ್ಮ ಈಗ ಕೂಡ ಕೊಡ್ತಾರೆ. ಒಂದು ಕಾಳು ಮೆಣಸು ಮತ್ತೊಂದು ಬೆಳ್ಳುಳ್ಳಿ ಹಾಕಿ ಕಷಾಯ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದಲ್ಲ. ನಿಂಗೀಗ ಐಸ್ ಕ್ರೀಮ್ ತಿಂದು ಅದೇ ಕಷಾಯ ಮತ್ತೆ ಗಂಟಲು ನೋವಿಗೆಲ್ಲ. ನಾವು 8, 9 ಮತ್ತು 10ನೇ ಕ್ಲಾಸಲ್ಲಿ ಕಲಿದ ಪಾಠಗಳು ಈಗ ನಮ್ಗೆಲ್ಲ ಒರಿಜಿನಲ್ ಆಗಿ ಈಗ ನೋಡ್ಲಿಕ್ಕೆ ಸಿಗ್ತದೆ. ಇದರ ಹಿಂದೆಗಳು ಇರ್ತವೆ. ಹೌದಾ? ಆದ್ರೆ ಇದ್ರಲ್ಲಿ ಇಲ್ಲ, ದೊಡ್ಡ ಎಲೆಯಲ್ಲಿ ಇರ್ತದೆ, ಅದೆಲ್ಲ ಚಿಕ್ಕ ಚಿಕ್ಕದಲ್ಲ ಗಿಡದಲ್ಲಿ ಇರ್ತದೆ. ಇದ್ರಲ್ಲಿ ಇಲ್ಲ. ಈಗ ನಮ್ಮ ಸಿಸ್ಟರ್ ಜಾಯ್ಸ್ಲಿನ್ ಅವರು ಕಲಿಸಿದ್ರು. ಅದಕ್ಕೆ ಮೋಸ್ಟ್ಲಿ ಸೀಸನ್ಸ್ ಇರ್ಬೋದಾ ಅಂತಲ್ಲ, ಗೊತ್ತಿಲ್ಲ. ಅದ್ರಲ್ಲಿ ಇರ್ಬೋದಾ ಅಂತ ನೋಡಿ. ಅಲ್ಲಿ ದೊಡ್ಡದು ನೋಡಿ, ಇದರಲ್ಲಿ ಬಂದಿದೆ ಉಂಟಾ ನೋಡಿ, ಇದರಲ್ಲಿ ಬಂದಿದೆ. ಈ ಬೀಜಗಳು ಬಿದ್ದು ಬೇರೆ ಗಿಡಗಳಾಗುದಲ್ಲ. ನೋಡಿ. ಓ ನೈಸ್. ಇಲ್ಲಿ ಒಂದು ದೊಡ್ಡದು ಉಂಟು ನೀಲಿ, ಇದರಲ್ಲಿ ಇರ್ಬೋದು. ಇಲ್ಲಿ ಉಂಟು, ಇದರಲ್ಲಿ ಉಂಟಾ ಬೀಜಗಳು? ನೋಡುವ, ಇದರಲ್ಲಿ ಆಗ್ತಾ ಉಂಟಷ್ಟೇ. ನೋಡಿ ನೋಡಿ, ಇದು ನೋಡಿ ಚಿಕ್ಕ ಚಿಕ್ಕದು ನೋಡಿ ಆಗ್ತಾ ಉಂಟು. ಅದು ದೊಡ್ಡದಾಗಿ ಎಲ್ಲ ಬೀಜಗಳು ಬಿದ್ದು ಬೇರೆ ಗಿಡಗಳು ಬೆಳೆಯುವುದದು. ಇದರಲ್ಲಿ ಆಗಿದೆ ಗೊತ್ತಿಲ್ಲ, ನೋಡುವ. ಇಲ್ಲ, ಇದರಲ್ಲಿ ಆಗ್ಲಿಲ್ಲ. ಪೀಸ್ಫುಲ್ ಇಲ್ಲಿ ನೋಡಿ, ಪೀಸ್ಫುಲ್. ಯಾವ ಮುನ್ನ ಗೊತ್ತಿಲ್ಲ,
ನಾನು ಮುನ್ನ ಕರೆಯುವುದು, ಇವ ನನ್ನ ಮುನ್ನ ಕರೆಯುವುದು, ಅವ ನನ್ನ ಮುನ್ನ ಕರೆಯುವುದು, ಎಲ್ಲರ ಅಮ್ಮಂದಿರು ಎಲ್ಲ ನನ್ನ ಮುನ್ನ ಅಂತಲೇ ಕರೆಯುವುದು. ನೋಡಿ ಇದು ಅಗ್ರಪಾಳಲ್ಲಿ ನೋಡಿ ಫ್ಲವರ್ ಆಗಿದೆ. ಬ್ಯೂಟಿಫುಲ್ God's creation. ಇದು ಬಟರ್ಫ್ಲೈಯಾ? Nice. ಬ್ಯೂಟಿಫುಲ್ ಅಲ್ಲ, ಲ್ಯಾವೆಂಡರ್ ಕಲರ್. ಹೋಯ್ತು. ಲೆಟ್ಸ್ ಗೋ ಪಿಟ್ಟು, ಹೋಗುವ. ಎಂತ ಎಂತ ಹೇಳಿದ್ದು? ಎಂತ ಉಂಟಲ್ಲಿ? ಅಲ್ಲಿ ಒಂದು ಹಳ್ಳ ಇತ್ತು, ಅದ್ರಲ್ಲಿ ನೀರಿಲ್ಲ, ಈಗ ಸ್ವಲ್ಪ ಉಂಟು. ನೀರಿಲ್ಲದ ಹಳ್ಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವಿರಾ? ಬನ್ನಿ ಗೆಳೆಯರಿ, ಬನ್ನಿ, ನೀರಿಲ್ಲದ ಹಳ್ಳವನ್ನು ನೋಡಿ ಬರುವ. ತೋಟಕ್ಕೆ ಹೋಗುದು. ಈ ಮನೇಲಿ ಒಂದು ನಾಯಿ ಉಂಟು, ನಾನು ಮುಂದೆ ಹೋಗುದಿಲ್ಲ, ಅದು ಹಿಂದೆ ಓಡ್ಕೊಂಡು ಬರುತ್ತೆ. ನೀನು ಹೋಗಿ ಮುಂದೆ ಹೋಗು, ನೀನು ಹಿಂದೆ ಬರ್ತೇನೆ ನಾನು. ದಿಸ್ ಇಸ್ ಬ್ಲಾಕ್ ಪೆಪ್ಪರ್, ಕರಿಮೆಣಸು. ಎಸ್. ಆ ಮನೆಯಲ್ಲಿ ನಾಯಿ ಉಂಟು, ಯಾರಾದ್ರೂ ಮುಂದೆ ಹೋಗಿ. ಐ ಡೋಂಟ್ ರಿಮೆಂಬರ್. बॉबी नहीं तुझे बेटा हाँ तुझे बेटा है पिंकी नहीं तो नहीं मगे घरा बाहेर आलो तो ओरियो ही नहीं त्यांची आवय टिंकू 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 मेरी दिल्ली आवे शो देवा त्याने काऊन बाहेर घाले पुरा लिक्कन बाहेर घाले ಛೇ ನೋಡಿ ನಾಯಿದ ಮನೆಯಲ್ಲಿ ಮೊದಲು ನಾಯಿ ಇತ್ತಾಯ್ತಾ, ಅದಕ್ಕೆ ಇವ ಇದಾನಲ್ಲ, ಹೀಗೆ ಹಿಡಿಬೇಕು, ಕಾಣುದಿಲ್ಲ. ಇವ ಪೆಪ್ಪರ್ ತಿನ್ನಿಸಿದಂತೆ, ಪಾಪ ನಾಯಿ ಸತ್ತೇ ಹೋಯ್ತು ಗೊತ್ತುಂಟ. ಬಾಬಿ ಬಾಬಿ Oh, so cute. So cute. So cute. ಈ ಫ್ರೆಂಡ್ ನೋಡಿ, ಫ್ರೆಂಡ್ ಸಿಕ್ಕಿತ್ತು. ಫ್ರೆಂಡ್ ನೀವು ಮುಂದೆ, ನಾನು ಹಿಂದೆ. ಇದು ತುಂಬಾ ಬಟರ್ಫ್ಲೈಸ್ ಉಂಟಲ್ಲ, ಚಿಕ್ಕ ಚಿಕ್ಕದು. ಬಾಳೆಗೊನೆ ತೆಗೆದಿಟ್ಟಿದ್ದಾರೆ. ನಂಗೆ ಗೊನೆ ಅಲ್ಲ, ನಂಗೆ ಇದು ಕೊಟ್ಟರೆ ಒಳ್ಳೇದಿತ್ತು. ಬನಾನಾ ಫ್ಲವರ್ ಬೇಡ, ಪಲ್ಯ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ನೋಡಿ. ಹಳ್ಳ ಇಲ್ಲ ಅಲ್ಲ ಇರುದು ಚಿಕ್ಕದು. ಹೌದು ಹೌದು, ನೋಡಿ ಅಲ್ಲಿ ಉಂಟು, ಅಲ್ಲಿ ಕ್ರ್ಯಾಬ್ ಸಿಗ್ತದೆ ರೈನಿ ಸೀಸನ್ ಅಲ್ಲಿ. ಹೌದು, ಸ್ವಲ್ಪ ಉಂಟು ನೀರು ನೋಡಿ, ಸ್ವಲ್ಪ ನೀರು, ಸ್ವಲ್ಪ ಉಂಟು ನೀರು. ಇದು ನೋಡಿ ಮುಳ್ಳು ಹಂಗಿದ್ದು ಕೆಲಸ ನೋಡಿ, ನೋಡಿದ್ರಾ? ಅಲ್ಲಿ ನೋಡಿ, ಇಲ್ಲಿ ಮಾಡಿದ್ದು ಅದು. ಇದು ಎಂತಾಯ್ತು? ಏನಿಲ್ಲವಾ? ಇವತ್ತು ಕ್ಯಾಮರಾಮ್ಯಾನ್ ಪ್ರೀತೇಶ್ ಆಯ್ತಾ? ವಾಹ್, ಹೀಗೆ ಇರ್ಬೇಕು ತೋಟ ಅಂದ್ರೆ, ಹೀಗೆ ಇರ್ಬೇಕು. ಅಡಿಕೆ ಹೀಗೆ ಆದ್ರೆ ಅಲ್ಲ, ಕಷ್ಟಪಟ್ಟದಕ್ಕೂ ಇಂಥ ಬೆಳೆ ಬಂದ್ರೆ ಸಾರ್ಥಕತೆ. ಅಡಿಕೆ ತೋರಿಸು ಮಗ, ಅಡಿಕೆ ನೋಡಿ ನೋಡಿ, ಎಲ್ಲ ಮರದಲ್ಲಿ ನೋಡಿ. ವೆನಿಲಾ ಗಿಡ ಉಂಟಂತೆ, ಹೋಗುವ. ಶೂ ಹಾಕಿದ್ದು ಒಳ್ಳೇದಾಯ್ತು ನೋಡಿ. ಇದರ ಉಪಯೋಗ, ಇದನ್ನು ಐಸ್ ಕ್ರೀಮ್ ಮಾಡುವಾಗ ಉಪಯೋಗಿಸ್ತಾರೆ, ಅಷ್ಟೊಂದು ಗೊತ್ತುಂಟು. ಇಲ್ಲಿ ಲೈನಲ್ಲಿ ಬೆಳೆದಿದ್ದಾರಲ್ಲ, ಕ್ರೀಪರ್ ಪ್ಲಾಂಟ್. ಅಡಿಕೆ ನೋಡಿ ತುಂಬಾ ಇದೆ, ತುಂಬಾನೇ ಚೆನ್ನಾಗಿದೆ ಈ ತೋಟ. ಹಂಗ ಸ್ಮಾಲ್ ಸ್ಟ್ರೀಮ್ಸ್ ಇದೆ ಇಲ್ಲಿ. ಆಕ್ಚುಲಿ ಮಳೆಗಾಲದಲ್ಲಿ ಬರಬೇಕು, ಏಡಿ ಎಲ್ಲ ಹಿಡಿದು ಮಳೆ ಸ್ಟಾರ್ಟ್ ಆಗ್ತದಲ್ಲ, ಆಗ ಅಂಕಲ್ ಹಿಡಿತಾರೆ, ಡ್ಯಾಡಿ ಹಿಡಿತಾರೆ ಏಡಿ ಎಲ್ಲ. ಎಂತ ಇದಾರೆ? ಬನ್ನಿ 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 ಬನ್ನಿ. ಎಲ್ಲಿಗೆಯಾ? ಅಲ್ಲಿ ನಾವು ಆಕ್ಚುಲಿ ಕಸಿನ್ಸ್ ಎಲ್ಲ ಕೊಂಕಣಿಯಲ್ಲಿ ಮಾತಾಡೋದು. ಇವತ್ತು ನಾನು ವ್ಲಾಗ್ ಮಾಡ್ತೀನಿ ಅಂತ ಟಾಪ್ ಟು ಬಾಟಮ್ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ. ಇವನಿಗೊಂದು ಕನ್ನಡ ಅರ್ಥ ಆಗ್ತಿಲ್ಲ, ನಾವೆಂತ ಮಾತಾಡ್ತಿದ್ದೀವಿ ಅಂತ ಕೂಡ ಗೊತ್ತಾಗ್ತಿಲ್ಲ. ಸುಮ್ಮನೆ ಹಾ 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 ಅಂತ ಹೋಗ್ತಿದ್ದಾನೆ ಅಷ್ಟೇ. ಮುಂಬೈಯಿಂದ. ಹೌದು, ಅವನ ಮರಾಠಿ ಮರಾಠಿ ಅಲ್ಲ ಆಯ್ತಾ. ऊपर देख क्या है?
Oh my God! बहुत अच्छा है ना? हाँ? बहुत अच्छा है ना? हाँ. हम लोग तो इधर ही आते हैं। क्यों चोरी करने को? सही बोला, एकदम सही बोला। वीडियो में आप देखेंगे ಓನರ್ बहुत Dislikes ಆಯಂಗೆ. ಇಲ್ಲಿ ಒಂದು ಫೋಟೋ ತೆಗೆದು ಚಂದ ಬರ್ಬೋದು ಅಂತ ಅಲ್ಲ ಅದೊಂಥರ ನೋಡಿ ಆ ಬುಷಸ್ ಚಂದ ಉಂಟು ನೋಡ್ಲಿಕ್ಕೆ ಅಲ್ಲ ದನಗಳು ತಿಂತವೆ ಇದರ ಹುಲ್ಲು ಪಟಿಯೂಸ್ ಇಲ್ಲೇ ಆದ್ರೆ ಸೊ ಇದೇನಪ್ಪ ಅಂದ್ರೆ ನಾವು ಚಿಕ್ಕ ಇರುವಾಗ ನೋಡಿ ಇದನ್ನ ಇಟ್ಕೊಂಡು ಹೀಗೆ ಮಾಡಿ ಫ್ರೆಂಡ್ಸ್ ಹೀಗೆ ತೋರಿಸಿ ಕಂಬಳಿ ಹುಳ ಅಂತ ಹೇಳ್ತಿದ್ವಿ ಈಗಿನ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ ನೋಡಿ ನೋಡಿ ಕಂಬಳಿ ಹುಳ ಕೂಡ ನೋಡ್ಲಿಕ್ಕೆ ಹೀಗೆ ಇರ್ತದಲ್ಲ किसी को इधर कार चाहिए, ओल्ड एज कार। ಸೋ ಗುಡ್ ವೆರಿ इसमें हम लोग गेम खेलते हैं ऐसे, ವೆರಿ ನೈಸ್ गेम आते हैं। ನಾಟ್ ದಿಸ್ ಥಿಂಗ್ ಅದು ಇದರಲ್ಲಿ ಅಲ್ಲ ಈಗಿನ ಮಕ್ಕಳಿಗೆ ಎಂತ ಗೊತ್ತಿಲ್ಲ ಜೆನ್ಜಿ ಅವರಿಗೆ उंटू ಅರೆ ರಿಯಲಿ ಕಂಬಳಿ ಹುಳ जाने का ಹಾಗೆ ಚಲೋ 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 ಚಲೋ. ಅವ್ರು ನೋಡಿ ಹುಣಸೆ ತೆಗ್ದ್ರು ಅವರು ಹಾ ನೋಡಿ 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 ಕೊಡೋದು ತಿನ್ನುದೆ ನೋಡಿ ಚೋರ್ ಚೋರ್ ಚೋರ್. ಇವಾಗ ತಿಂತಿದ್ದಾನೆ ನೋಡಿ ಡೀಪ್ ಡಿಸ್ಕಷನ್. ತೆಗೆದು ತಿಂದು ಕೂಡ ಆಯ್ತು ಇವತ್ತು ಎಂತದ ಸಾಕಾಯ್ತಾ ಇಲ್ಲ ಒಂದು ತನ್ನಿ ಪ್ಲೀಸ್ ಇಲ್ವಾ ತೆಗಿಬೇಕು ಆ್ಯಕ್ಚುಲಿ ಮೇಲೆ ಎಷ್ಟು ಉಂಟು ಗೊತ್ತುಂಟ ನೋಡಿ ಎಷ್ಟು ಉಂಟು ಮೇಲೆ ನೇಚರ್ ನೋಡಿ ಕೂಲ್ ಉಂಟಾಯ್ತಾ ವೆದರ್ ತುಂಬ ಕೂಲ್ ಉಂಟು ಇವಾಗ ನೋಡಿ ಶಾರುಖ್ ಖಾನ್ ಪೋಸ್ ಕೊಡ್ತಿದ್ದಾನೆ ಇಟ್ಕೊಂಡು ಬಂದರು ಕಾಯಿ ಅದು ಕಾಯಿ ನೋಡಿ ಇದು ಹಸಿರು ಉಂಟಲ್ಲ ಇದು ಇನ್ನೂ ಕಾಯಿ ಸಾಕಾ ಇಷ್ಟು ಸಾಕು ಅದು ಇನ್ನೊಂದು ಹಣ್ಣಾಗಿದೆ ಇದು ಒಳ್ಳೆದು ಹಣ್ಣಾಗಿದೆ ನೋಡಿ ಹೀಗೆ ಅವ್ರ ನಂತರ ಇದನ್ನು ಸಿಪ್ಪೆ ತೆಗೆದು ಅದು ಸ್ವಲ್ಪ ಬಿಸಿಲಲ್ಲಿ ಹಾಕಿ ಒಣಗಿಸ್ತಾರೆ ಇದನ್ನು ಒಣಗಿಸಿ ಇದರ ಬೀಜವನ್ನು ತೆಗೀಲಿಕ್ಕೆ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಂಡೆ ಕಟ್ಟಿ ಇಡುವುದು ಅದನ್ನು ಅಲ್ಲ ಇದರ ಬೀಜದ ಉಪಯೋಗ ಇದರಲ್ಲಿ ಕ್ಯಾಲ್ಸಿಯಂ ಇದೆ ನಾನು ತಿಂತೇನೆ ಅದನ್ನು ಫ್ರೈ ಮಾಡಿ ಫ್ರೈ ಮಾಡಿ ತಿನ್ಬೇಕು ಒಳ್ಳೇದಾಗ್ತದೆ ಹಾಳಾಗಿದೆ ಇದು ಸಿಕ್ಕಿದಾ ಇಲ್ಲ ಒಂದು ಸಿಕ್ಕಿದೆ. ಹಾಳಾಗಿದಾ ಫೋಟೋ ಎಲ್ಲ ಸುತ್ತಾಡಿ ಆಯ್ತು ಈಗ ಮನೆ ಕಡೆ ವಾಪಸ್ ಇವನ್ ಪಾಪದವ ನೋಡಿ ನನ್ನ ಜೊತೆ ಬರ್ತಾನೆ ಅಲ್ಲಿ ಇಬ್ಬರು ಕಿತ್ತಾಡ್ತಿದ್ದಾರೆ ನೋಡಿ ಬಂದ್ರು ಹೇಗನ್ಸು ಇವತ್ತಿನ ಗೆಟ್ ಟುಗೆದರ್ ಫ್ಯಾಮಿಲಿ ಗೆಟ್ ಟುಗೆದರ್ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್. ಈಚೆ ಅಲ್ಲ ದಾರಿ ನನಗೆ ದಾರಿ ಮಾಡ್ಬೇಕು ಕಾಮೆಂಟ್ ಬೇಡ ಲೈಕ್ ಸಬ್ಸ್ಕ್ರೈಬ್ ಶೇರ್ ಅಂಡ್ ಕಾಮೆಂಟ್. ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಥಾಟ್ಸ್ ಅನ್ನು ಶೇರ್ ಮಾಡಿ. ಎಸ್ ಕಾಮೆಂಟ್ಸ್ ಮಾಡಿ ಆಯ್ತಾ ಈಗ ವಿಡಿಯೋಗೆಲ್ಲ ಹೇಗೆ ಆಗ್ತಾ ಉಂಟು ಅಂತ ನಂಗೆ ತಿಳಿಸಿ ಓಕೆ Instagram ಕೂಡ ಫಾಲೋ ಮಾಡಿ ಆಯ್ತಾ. ಎಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಶರುಣ್ ಮೆಲ್ವೀರಾ ಅಂತ ಅಕೌಂಟ್ ಇದೆ ಸ್ಲೀವ್ ಡೆಸ್ಸಾ _ಡೆಸ್ಸಾ ಓಕೆ ಬೈ ಬಾಯ್ ಬಾಯ್ ನಾ ಹೊರಟದ್ದು ಇಲ್ಲಿಂದ ಬಾಯ್ ಗಾಯ್ಸ್ ಬಾಯ್ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ? ಈವ್ನಿಂಗ್ ಸ್ನ್ಯಾಕಿಗಂತ ಪಿಜ್ಜಾವನ್ನು ಆರ್ಡ್ರ್ ಮಾಡಿದ್ದೆ ಪಿಜ್ಜಾ ಹಟ್ಟಲ್ಲಿ. ಅವರ ಆ್ಯಪಲ್ಲಿ ವಂಡರ್ಫುಲ್ ಆಫರ್ಸ್ ನಡೀತಾ ಉಂಟಾಯ್ತಾ, ಚೆಕ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆಗೆ. ಬಾಯ್ ಬಾಯ್.